ಕೇಂದ್ರ ಸರ್ಕಾರದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಂದು ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿತು. ಇದೇ ವೇಳೆ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಭವನದಿಂದ ಕುಡಿಯಲ್ಬೈಲಿನ ಜಿಲ್ಲಾ ಬಿಜೆಪಿ ಕಚೇರಿಗೆ ಪಾದಯಾತ್ರೆ ಹೊರಟಿದ್ದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಮಲ್ಲಿಕಟ್ಟೆ ಜಂಕ್ಷನ್ನಲ್ಲಿಯೇ ತಡೆದು ಬಂಧಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಹೆಸರು ಮತ್ತು ಸ್ವರೂಪ ಬದಲಾವಣೆ ಹಾಗೂ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಇಡಿಯನ್ನ ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ವರಿಷ್ಠರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಷಡ್ಯಂತ್ರ ರೂಪಿಸಲಾಗಿದೆ ಅಂತ ಆರೋಪಿಸಿ ಹಾಗೂ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ ಮತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿತ್ತು. ಎಐಸಿಸಿ ಪರಿಷ್ಠರ ಮಂಡಳಿ ಸದಸ್ಯ ವಿಜಯ್ ಇಂದರ್ ಸಿಂಗ್ಲಾ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ ಭಂಡಾರಿ, ಐವನ್ ಡಿಸೋಜಾ, ಮಾಜಿ ಸಚಿವ ವಿ ರಮಾನಾಥ್ ರೈ, ಮುಖಂಡರಾದ ಮಿಥುನ್ ರೈ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಇದು ಪ್ರಾರಂಭದಲ್ಲಿ ಬಿಜೆಪಿ ಸರ್ಕಾರದಲ್ಲೂ ಪ್ರಧಾನಮಂತ್ರಿ ವಿರೋಧ ಪಕ್ಷ ಇದ್ದಾಗ ಇದನ್ನು ಟೀಕೆ ಮಾಡಿದ್ರು. ಇದು ಭ್ರಷ್ಟಾಚಾರಕ್ಕೆ ದಾರಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದರು. ಆದರೆ ಇವತ್ತು ಅದು ಬಂದು ಯಶಸ್ವಿ ಆಗುವ ಹಂತಕ್ಕೆ ಬಂದಾಗ ಅದನ್ನು ದುರ್ಬಲ ಮಾಡೋದು ಹೇಗೆ ಅಂತೇಳಿ ಬಜೆಟ್ನಲ್ಲಿ ಅಲೋಕೇಶನ್ ಕಡಿಮೆ ಮಾಡಿದ್ರು. ಈಗ 40-60 ಅನುಪಾತದಲ್ಲಿ ಇವತ್ತು ಇದನ್ನು ಮಾಡ್ತಕ್ಕಂಥದ್ದು ಸರ್ಕಾರ ತಲೆಗೂ ಕೂಡ ಸ್ವಲ್ಪ ಹೊರೆಯನ್ನು ಮಾಡ್ತಕ್ಕಂಥದ್ದು. ಇದರ ಅರ್ಥ ಏನು ಅಂತ ಹೇಳಿದರೆ, ಇದು GST ಬಂದ ನಂತರ ಎಲ್ಲ ತೆರಿಗೆ ಕೇಂದ್ರಕ್ಕೆ ಹೋಗ್ತಕ್ಕಂಥ ನಿಮಗೆ ಗೊತ್ತಿದೆ. ಆದರೆ ಇವತ್ತು ರಾಜ್ಯ ಸರ್ಕಾರ ಕೊಡೋದ್ರ ಮೂಲಕ ಇದನ್ನು ಮತ್ತೆ ದುರ್ಬಲ ಮಾಡಬೇಕು ಅನ್ನೋ ಹುನ್ನಾರದ ಹಿನ್ನೆಲೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ಯಾರು ಅಂತ ಹೇಳಿದಕ್ಕೆ ನಾವು ಹೇಳಬೇಕಾಗಿಲ್ಲ. ಜಗತ್ತಿನ 80 ರಾಷ್ಟ್ರಗಳು ಮಹಾತ್ಮ ಗಾಂಧಿ ಪ್ರತಿಮೆಯನ್ನು ಇಟ್ಟು ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವರು ಕೇವಲ ಏನಂತ ಹೇಳಿದರೆ, ಇವತ್ತು ಈ ನಮ್ಮ ಕಾರ್ಯಕ್ರಮವನ್ನು ದುರ್ಬಲ ಮಾಡಿಸ್ತಕ್ಕಂಥದ್ದು. ಗಾಂಧಿಯ ಹೆಸರನ್ನು ಗಾಂಧಿ ಅಂತ ಹೇಳಿದರೆ ಎಂಥ ಜನ, ಇವತ್ತು ಬ್ಯಾರಿಸ್ಟರ್ ಆದ ಗಾಂಧಿ ಶ್ರೀಮಂತ ಕುಟುಂಬ ಬಂದಂಥವ್ರು, ಅವರು ಸೂಟು ಬೀಟು ಹಾಕ್ಬೋದು, ಅವರಿಗೆ ಅರ್ಹತೆಯಲ್ಲಿ ಸೂಟು ಬೀಟು ಹಾಕ್ಬೋದು. ಅದನ್ನು ತ್ಯಜಿಸಿ ಇವತ್ತು ಊಟ ಬಟ್ಟೆ ಬಹುಶಃ ಮೈ ಬಿಟ್ಟು ಹೋಗ್ತಾರೆ. ಇವತ್ತು ಸೂಟು ಬೂಟು ಹಾಕಿದವರು ಇದಕ್ಕೆಲ್ಲ ತೊಂದರೆ ಮಾಡ್ತಾರೆ ಅನ್ನೋಂಥ ಮಾತನ್ನು ಕೂಡ ಹೇಳಲಿಕ್ಕೆ, ಇದು ಮಹಿಳೆಯರಿಗೆ, ಕಾರ್ಮಿಕರು ಎಲ್ಲರಿಗೂ ಕೂಡ ತೊಂದರೆ ಆಗ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ತೀವಿ. ಮುಂದೆ ಯಾವ ರೀತಿ ಹೋರಾಟ? ಈಗ ನಾವು ಇವತ್ತು ಪ್ರತಿಭಟನೆಯನ್ನು ದೇಶಾದ್ಯಂತ ಆಗ್ತಾಯಿದೆ. ನಾವು ಕೂಡ ಇವತ್ತು ಮಾಡ್ತಾಯಿದ್ದೇವೆ. ಮುಂದಕ್ಕೆ 2ನೇ ಹಂತ ನಮಗೆ ಪಕ್ಷ ಯಾವ ಸೂಚನೆ ಕೊಡ್ತಾರೆ ಆ ಪ್ರಕಾರದಲ್ಲಿ ನಮ್ಮ ಮುಂದಕ್ಕೆ ಹೋಗ್ತೀವಿ.